ಮಂಗಳೂರು ತಾಲೂಕು ಬಿಲ್ಲವ ಸಂಘದ ವತಿಯಿಂದ ಮಂಗಳೂರು ದಸರಾ ರಾಜ್ಯ ಮಟ್ಟದ ಕ್ರೀಡೋತ್ಸವವು ದಿನಾಂಕ 21/9/25 ಆದಿತ್ಯವಾರ ಮಂಗಳಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸರ್ವ ಧರ್ಮದ ಕ್ರೀಡಾಪಟುಗಳಿಗೆ ಮುಕ್ತ ಅವಕಾಶ ಈ ಕ್ರೀಡಾಕೂಟದಲ್ಲಿ ಕಲ್ಪಿಸಿದ್ದೇವೆ. ನಾವು ಅಥ್ಲೆಟಿಕ್ಸ್ ವಿಭಾಗದಲ್ಲಿ 7 ವಯೋ ವಿಭಾಗಗಳನ್ನು ಈ ಕ್ರೀಡಾಕೂಟದಲ್ಲಿ ಆಯೋಜನೆ ಮಾಡಲಾಗಿದೆ. ವಿಭಾಗದಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ವಾಲಿಬಾಲ್ ಸ್ಪರ್ಧೆ ಇದೆ. ಇದು ಹೈಸ್ಕೂಲ್ ವಿಭಾಗದ ಬಾಲಕರಿಗೆ ಈ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ಈ 3 ಸ್ಪರ್ಧೆಗಳು ಮುಖ್ಯವಾಗಿದೆ. ವಿಜೇತರಿಗೆ ನಗದು ಪಾರಿತೋಷಕ ಹಾಗೂ ಸರ್ಟಿಫಿಕೇಟ್ ನೀಡಿ ಗೌರವಿಸಲಾಗುವುದು. ಬೆಳಿಗ್ಗೆ 9:30 ಗಂಟೆಗೆ ವಿಶೇಷ ಆಕರ್ಷಕ ಪಥಸಂಚಲನ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಇದೊಂದು ವಿಶೇಷವಾಗಿ ಈ ಒಂದು ಸ್ಪರ್ಧೆ ನಡೆಯಲಿಕ್ಕೆ ಇದೆ. ಇದರಲ್ಲಿ ಕೂಡ ವಿಜೇತರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ನೀಡಿ ಗೌರವಿಸಲಾಗುವುದು. ಎಲ್ಲರಿಗೂ ಕ್ಯಾಶ್ ಪ್ರೈಸ್ ಇದೆ ಅದರಲ್ಲಿ. ಹಾಗೂ ಬೆಳಿಗ್ಗೆ 8:15 ಗಂಟೆಗೆ ಕ್ರೀಡಾಪಟುಗಳಿಗೆ ಫಲಾಹಾರ ವ್ಯವಸ್ಥೆ ಇದೆ. ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಕೂಡ ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದ ವಿಶೇಷತೆ ಏನು ಅಂತ ಹೇಳಿದ್ರೆ 12 ವರ್ಷದಿಂದ 60 ವರ್ಷದ ಹಿರಿಯರಿಗೂ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅಂದ್ರೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ 12 ವರ್ಷ ಅಂದ್ರೆ ಪ್ರೈಮರಿ ಬಾಲಕಿಯರಿಗೆ, ಮತ್ತು ಹೈಸ್ಕೂಲ್ ವಿಭಾಗದ ಬಾಲಕಿಯರಿಗೆ, PUC ವಿಭಾಗದ ಬಾಲಕಿಯರಿಗೆ, ಮತ್ತು 23 ವರ್ಷ ಕಾಲೇಜ್ ವಿಭಾಗದ ಬಾಲಕಿಯರಿಗೆ, ಹಾಗೂ 23ರಿಂದ 40 ವರ್ಷದ ಮಹಿಳೆಯರಿಗೆ ಮತ್ತು ಪುರುಷರಿಗೆ, ಮತ್ತು 40ರಿಂದ 50 ಮಹಿಳೆಯರಿಗೆ, ಪುರುಷರಿಗೆ 50ರಿಂದ ಎಬವ್, ಇಷ್ಟು 7 ವಿಭಾಗಗಳನ್ನು ಈ ಒಂದು ಕ್ರೀಡಾಕೂಟದಲ್ಲಿ ಆಯೋಜನೆ ಮಾಡಿದೆ. ವಿಶ್ವವಿಖ್ಯಾತ ದಸರಾಕ್ಕೆ ಪೂರಕವಾಗಿ ಈ ಒಂದು ದಸರಾ ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಕ್ರೀಡಾಕೂಟದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಬೆಳಕಿಗೆ ತಂದು ಸಮಾಜಕ್ಕೆ ಪರಿಚಯಿಸುವ ಉದ್ದೇಶದಿಂದ ಈ ಒಂದು ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿದೆ. ಈ ಕ್ರೀಡಾಕೂಟದ ಉದ್ಘಾಟನೆ ದೀಪ ಪ್ರಜ್ವಲನೆಯನ್ನ ವಿ ಜನಾರ್ದನ್ ಪೂಜಾರಿ ಅವರು, ಕೇಂದ್ರದ ಮಾಜಿ ವಿತ್ತ ಸಚಿವರು ಜನಾರ್ದನ್ ಪೂಜಾರಿ ಅವರು ನೆರವೇರಿಸಲಿದ್ದಾರೆ. ಕ್ರೀಡಾಕೂಟದ ಉದ್ಘಾಟನೆಯನ್ನ UT ಖಾದರ್ ಅವರು ಮಾಡಲಿದ್ದಾರೆ. ಹಾಗೆಯೇ ಧ್ವಜಾರೋಹಣವನ್ನು ದಿನೇಶ್ ಗುಂಡೂರಾವ್, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಅವರು ಧ್ವಜಾರೋಹಣ ಮಾಡಲಿದ್ದಾರೆ. ಹಾಗೆಯೇ ವಂದನಾ ಸ್ವೀಕಾರ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾ ಅವರು ನೆರವೇರಿಸಲಿದ್ದಾರೆ. ಕ್ರೀಡಾ ಜ್ಯೋತಿ ಬೆಳಗಿಸುವವರು ನಮ್ಮ ಗೋಕರ್ಣ ಕ್ಷೇತ್ರದ ಅಧ್ಯಕ್ಷ ಜಯರಾಜ್ ಸೋಮಸುಂದರಂ ಮಾಡಲಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನು ಮಂಗಳೂರು ಬಿಲ್ಲವ ಸಂಘದ ಅಧ್ಯಕ್ಷ ಜಿತೇಂದ್ರ ಜೇಸುವನ್ನ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಬೇಳೂರು ಗೋಪಾಲಕೃಷ್ಣ, ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಅವರು ಆಗಮಿಸಲಿದ್ದಾರೆ. ಹಾಗೂ ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ ವೇದವಸ್ ಕಾಮತ್, ಉಮಾನಾಥ್ ಕೋಟ್ಯಾನ್ ಮತ್ತು ಅಶೋಕ್ ಕುಮಾರ್, ಭರತ್ ಶೆಟ್ಟಿ, ನಮ್ಮ ಇಲ್ಲಿಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಐವನ್ ಡಿಸೋಜಾ ಮತ್ತು ಮಂಜುನಾಥ್ ಭಂಡಾರಿಯವರು ಈ ಮುಖ್ಯ ಅತಿಥಿಯಾಗಿದ್ದಾರೆ. ಹಾಗೆಯೇ ನಮ್ಮ ಈ ಒಂದು ಸದಾ ಕ್ರೀಡಾ ಇದಕ್ಕೆ ಪ್ರೋತ್ಸಾಹ ನೀಡುವಂಥ ಮೋಹನಾಡ್ವ ಹಾಗೂ ಹಲವು ಗಣ್ಯರು, ಮಿಥುನ್ ರೈ, ರಮಣತ್ ರೈ, ರಾಜೇಶ್ ನಾಯಕ್ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ, ಮಮತಾ ಗಟ್ಟಿ, ಧಾರನಾಥ್ ಕಾಪಿಕಾಡ್, ರಾಜಶೇಖರ್ ಕೋಟ್ಯಾನ್, ಅಂಜನ್ ಸುವರ್ಣ, ಉರ್ಮಿಳಾ ರಮೇಶ್, ಹರಿಕೃಷ್ಣ ಬಂಡವಾಳ, ರಾಕೇಶ್ ಮಣಿ ಇವರು ನಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಪತ್ರಕರ್ತರಲ್ಲಿ ದೃಶ್ಯ ಮಾಧ್ಯಮ ನಾವು ವಿನಂತಿ ಮಾಡಿಕೊಡ್ತಿದ್ದೇವೆ. ಏನಾದರೂ ಕೇಳಲಿಕ್ಕಿದೆ? ಜಿತೇಂದ್ರ ಜೇಸುವರ್ಣ ಅಧ್ಯಕ್ಷರು, ಸಲಹೆಗಾರರು ಅಶೋಕ್ ಕುಮಾರ್, ಉಪಾಧ್ಯಕ್ಷರು ಸುರೇಶ್ ಚಂದ್ರ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಪೂಜಾರಿ, ಜಿತೇಂದ್ರ ಜೇಸುವರ್ಣ ಅಧ್ಯಕ್ಷರು, ಸಲಹೆಗಾರರು ಅಶೋಕ್ ಕುಮಾರ್, ಉಪಾಧ್ಯಕ್ಷರು ಸುರೇಶ್ ಚಂದ್ರ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಪೂಜಾರಿ, ಹರೀಶ್ ಪಚನಾಡಿ ಸಂಚಾಲಕರು,
ಜಗದೀಶ್ ಸುವರ್ಣ ಸಂಚಾಲಕ. ಇಷ್ಟು ಜನ ಈ ಒಂದು ಕ್ರೀಡಾ ನಮ್ಮಲ್ಲಿ. ಧನ್ಯವಾದಗಳು. ಏನಾದ್ರು ಕೇಳಲಿಕ್ಕಿದ್ರೆ ಕೇಳ್ಬೋದು.